ತುಳುನಾಡದ ದೈವದ ಕಾರ್ಣಿಕ ಬರ ಇಡೀ ದೇಶಗತ್ತು ಇಡೀ ವರ್ಲ್ಡ್ಗೆ ಒಂಜಿ ಪಸರದು ಬಕ್ಕ ನಮ್ಮ ಸಂಕ್ರಾಂತಿಗೆ ದ್ಯಾಗ್ ಒಟ್ಟಪ್ಪ ಕುಟುಂಬದ ದ್ಯಾಗ್ ಸೇರೋಡು ಅನ್ಪಿನೇನು ನಮ್ಮ ಇತ್ತದ ಜೋಕುಲೆಗ್ ನಮ್ಮ ಕಲ್ಪ ಗುರ್ಜಿ ಬಂದಾಂಡ ಈಗಲೇ ನಮ್ಮ ಕೋಲದ ಸೀನ್ ಬಾರಿ ಇದ್ದೇನೆ. ಸೂಪರ್ ಫಿಲ್ಮ್. ಇನ್ನು ನಾನು 2 ಸಲ ನೋಡಿದ್ದೇನೆ, ಇನ್ನೊಮ್ಮೆ ನೋಡ್ಲಿಕ್ಕೆ ಇನ್ನೊಮ್ಮೆ ನೋಡ್ಲಿಕ್ಕೆ ಸೂಪರ್ ಡಬಲ್ ಸೂಪರ್ ಸೆಕೆಂಡ್ ಟೈಮ್ ದುಪ್ಪಿನ್ ಸೂಪರ್. ತುಂಬ ಒಳ್ಳೆದಿತ್ತು, ತುಂಬ ಒಳ್ಳೆದಿತ್ತು. ಲಾಸ್ಟ್ ಸೀನ್ ಸೂಪರ್. ರಿಷಬ್ ಶೆಟ್ಟಿ ಸೂಪರ್ ಆ್ಯಕ್ಟಿಂಗ್. ರಿಷಬ್ ಶೆಟ್ಟಿನ ಅದ್ಭುತ ಆ್ಯಕ್ಟಿಂಗ್, ದೈವದ ನಿಜವಾದ ಕಾರ್ಣಿಕ ಸರ್. ಗಿಳಿಗನ ಭಾರಿ ಶೋ ಆಗತ್ತೆ, ಲಾಸ್ಟ್ ಸೀನ್ ಭಾರಿ ಸೂಪರ್ ಆಗ್ತದೆ. ಕಾಂತಾರ ನ್ಯಾಷನಲ್ ಅವಾರ್ಡ್ ಹಾಕೊಂಡು ಭಾರಿ ಶೋಕ ಆಗ್ತದೆ, ಸೂಪರ್. ನನವರದ್ದು ಕೂಡ ಅಂಚಿನ ಮೂವಿ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕಳೆದ 12 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿದಿನದ ಪ್ರತಿ ಶೋ ಕೂಡ ಕಾಂತಾರ ಸಿನಿಮಾದು ಹೌಸ್ಫುಲ್ ಆಗ್ತಾ ಇದೆ. ನಾವು ಕಳೆದ 3-4 ದಿನಗಳಿಂದ ಮಂಗಳೂರಿನ ಸಾಕಷ್ಟು ಸಿನಿಮಾ ಚಿತ್ರಮಂದಿರಗಳಿಗೆ ಹೋಗಿ ರಿವ್ಯೂಸ್ಗಳನ್ನು ತಗೊಂಡಿದ್ವಿ. ಸಾಕಷ್ಟು ಜನ ಸುರತ್ಕಲ್ ಪರಿಸರದ ಜನಗಳು ಮೆಸೇಜ್ ಮಾಡಿದ್ರಿ, ನಮ್ಮ ಊರಿಗೆ ಯಾಕೆ ಬರ್ತಾ ಇಲ್ಲ, ನಮ್ಮ ಇಲ್ಲಿನ ಜನಗಳ ರಿವ್ಯೂಸ್ಗಳನ್ನು ತಗೊಳ್ಳಿ ಅಂತ ಹೇಳಿ. ಸದ್ಯ ನಾನು ಮಂಗಳೂರಿಂದ 10 ಕಿಲೋಮೀಟರ್ ದೂರ ಸುರತ್ಕಲ್ ಅನ್ನೊಂದು ಪ್ಲೇಸಲ್ಲಿ ಬಂದಿದ್ದೀನಿ. ಇಲ್ಲಿ ಒಂದು ಹೊಸ ಚಿತ್ರಮಂದಿರ ಆಲ್ರೆಡಿ 7 ತಿಂಗಳ ಹಿಂದೆ ಓಪನ್ ಆಗಿದೆ, ಸಿನಿ ಗ್ಯಾಲಕ್ಸಿ ಅಂತ. ಇಲ್ಲಿ ಇವಾಗ ಒಂದು ಶೋ ಹೌಸ್ಫುಲ್ ಆಗಿದೆ. ಇಲ್ಲಿ ಸಿನಿಮಾ ನೋಡಿದಂಥ ವೀಕ್ಷಕರ ಅಭಿಪ್ರಾಯನ ತಿಳ್ಕೊಂಬರೋಣ ಬನ್ನಿ. ತುಳುನಾಡದ ಸಂಸ್ಕೃತಿನೂ ಒರಿಪಾದು ಬಾರಿ ಶೋ. ಸೂಪರ್ 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 ಉಂಟು, ಸೂಪರ್ ಸೂಪರ್ ಸೂಪರ್. ಫಿಲ್ಮ್ ಪುನಃ ಕರೆಕ್ಟ್ ಮಲ್ದೇರು. ಎಸ್, ಪೂರ ಕರೆಕ್ಟ್ ಆದ ಶೋಕ. ಸೂಪರ್. ರಿಷಬ್ ಶೆಟ್ಟಿ ಸೂಪರ್, ನೆಕ್ಸ್ಟ್ ಲೆವೆಲ್. ಹೇಗಿತ್ತು? ತುಂಬ ಒಳ್ಳೆದಿತ್ತು. ಏನು ಇಷ್ಟ ಆಯ್ತು ನಿಮಗೆ? ಕಥೆಯ ಡೈರೆಕ್ಷನ್, ಮ್ಯೂಸಿಕ್? ಇಲ್ಲ, ಕತೆ ಮತ್ತು ದೈವದೆಲ್ಲ ಇತ್ತಲ್ಲ, ಅದೆಲ್ಲ ನಮ್ಗೆ ಇಲ್ಲಿಯ ಇದರ ಥರನೇ ಇತ್ತಲ್ಲ. ಹಿಂದಿನ ತೋರಿಸಿದ್ದು ಒಳ್ಳೆಯದಾಯಿತು. ತುಂಬ ಒಳ್ಳೆದಿತ್ತು. ಲಾಸ್ಟ್ ಸೀನ್ ಸೂಪರ್. ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆ ಇತ್ತು. ಲಾಸ್ಟ್ ದಿನ ಒಳ್ಳೆ ಸೂಪರ್ ಇತ್ತು. ಹೇಗಿದೆ? ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. 5 ಔಟ್ ಆಫ್ 5 ಸ್ಟಾರ್. ತುಂಬ ಚೆನ್ನಾಗಿತ್ತು. ಸೂಪರ್ ಮಸ್ತ್ ಫಿಲ್ಮ್, ಪೂರ ಇಷ್ಟ ಇಷ್ಟ ಅಂತ. ಸೂಪರ್ ಸೂಪರ್ ಮೂವಿ. ಸೂಪರ್ ಇದ್ದೇನೆ. ವೆರಿ ಗುಡ್ ವೆರಿ ಗುಡ್. ರಿಷಬ್ ಶೆಟ್ಟಿನ ಫೈಟಿಂಗ್ ಲೈಕ್ ಶೋಕ್ ಇತ್ತು. ಎಡ್ಡೆತ್ತು ಪಿಕ್ಚರ್. ಈಗಲೇ ನಮ್ಮ ಕೋಲದ ಸೀನ್ ಬಾರಿ ಇದ್ದೇನೆ. ಎಡ್ಡೆತ್ತೇನೆ ಕೋಲದ ಸೂಪರ್. ಸೂಪರ್ 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 ಮಸ್ತ್ ಐತೆ. ಡಬಲ್ ಸೂಪರ್. ಕುಡುಂಬ ಬರ್ಪ. ಸೂಪರ್ ಸೆಕೆಂಡ್ ಟೈಮ್ ದುಪ್ಪಿನ್ ಸೂಪರ್. ಸೂಪರ್ ಫಿಲ್ಮ್ ಸರ್. ರಿಷಬ್ ಶೆಟ್ಟಿ ಸೂಪರ್ ಫಿಲ್ಮ್. ಇನ್ನು ನಾನು 2 ಸಲ ನೋಡಿದ್ದೇನೆ, ಇನ್ನೊಮ್ಮೆ ನೋಡ್ಲಿಕ್ಕೆ ಇನ್ನೊಮ್ಮೆ ನೋಡ್ಲಿಕ್ಕೆ ಸೂಪರ್. ಸೂಪರ್ 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 ಸೂಪರ್. ದೈವದ ಬಗ್ಗೆ ಸೂಪರ್ ಆಗಿ ಮಾತಲಾಗ್ತದೆ. ಸೂಪರ್ ಆಗಿ ಬೆಳೆದಾಗಿ ರಿಷಬ್ ಶೆಟ್ಟಿ ಸೂಪರ್ ಆ್ಯಕ್ಟಿಂಗ್. ನಮ್ಮ ವಿಚಾರ ಸೂಪರ್ ಸೂಪರ್. ಕುಡ್ಲಾರಕ್ಕೂ ಎಂಚ ಮಾಡ್ತಾರಲ್ಲ ಸೂಪರ್. ರಿಷಬ್ ಶೆಟ್ಟಿನ ಅದ್ಭುತ ಆ್ಯಕ್ಟಿಂಗ್, ದೈವದ ನಿಜವಾದ ಕಾರ್ಣಿಕ ಸರ್. ಸೂಪರ್ ಅಲ್ಟಿಮೇಟ್. ಸೂಪರ್ ಸೂಪರ್ ಮಸ್ತ್ ಎಡ್ಡೈತೆ. ನಾವೇ ಕೂಡ ರೆಡಿ ಮುಚ್ಚಿ ಸರ್ ಪಿಕ್ಚರ್ ತೂವಲ್ಲಿ ಕುಡರ ತೂಕಂದ ಸೂಪರ್. ಸೂಪರ್. ಹೇಗಿತ್ತು ಸಿನಿಮಾ? ಒಳ್ಳೆದಿತ್ತು. ಸೂಪರ್, ವೆರಿ ನೈಸ್. ಭಾರಿ ಶೋಕ್ ಇತ್ತಂಡು 2 ಸರಿ ಇತ್ತು. ನಾನು ಎಲ್ಲ ತೂಕ ಅಂದೆ ಅವನುಂಡು ಮಸ್ತ್ ಲಾಯ್ಕೊಂಡು. ರಿಷಬ್ ಶೆಟ್ಟಿನ ಆ್ಯಕ್ಟಿಂಗ್ ಅಂತೂ ಸೂಪರ್. ಲಾಸ್ಟ್ ಕ್ಲೈಮ್ಯಾಕ್ಸ್ 30 ಮಿನಿಟ್ಸ್ ಅಂತೂ ವಂಡರ್ಫುಲ್. ಮಸ್ತ್ ಖುಷಿ ಆಗ್ತದೆ. ತುಳುನಾಡ್ದ ಕುಲಾದ ಒಂದು ತೂಜಿಡ ವೇಸ್ಟ್ ಸೀರಿಯಸ್ಲಿ ಮಸ್ತ್ ಲಾಯ್ಕೊಂಡು. ಮಸ್ತ್ ಖುಷಿ ಆಣೆಗಳಿಗೆ ಇಷ್ಟ. ಮಸ್ತ್ ಖುಷಿ ಅಂಡಿ. ನೈಸ್ ಬ್ರೋ.
ತುಳುನಾಡದ ದೈವದ ಕಾರ್ಣಿಕ ಪೂರ ಇಡೀ ದೇಶಗತ್ತು ಇಡೀ ವರ್ಲ್ಡ್ಗೆ ಒಂಜಿ ಪಸರಿದ್ದು ಫಸ್ಟ್ ಅದೈತೆ ನಮ್ಮ ವಿಜಯ್ ಕುಮಾರ್ ಕುಡಿಯಲ್ವೆಲ್ ಸರ್ನ ಶಿವದೂತಗಳಿಗೆ ಅಂಚಂದ ಎರಡನೇದೊಂದು ವರ್ತ ಪಂಜರಿನ ಮತ್ತು ಭಾರಿ ಒಂಜಿ ಖುಷಿ ಇಡೀ ವರ್ಲ್ಡ್ಗೆ ನಮ್ಮ ತುಳುನಾಡದ ದೈವದ ಪೂರ ಒಂದು ರಿಷಬ್ ಸರ್ಗೆ ಅಂಚನೆ ಕೊಡಿಯಲ್ ಬೈಲ್ ಸರ್ಗೆ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಸರ್ಗೆ ಧನ್ಯವಾದ. ಅಂಚನೆ ನನಂತ ಹೊಸತು ಇಂಚನೆ ನಮ್ಮ ದೈವದ ನಮ್ಮ ತುಳುನಾಡದ ಇಡೀ ವರ್ಲ್ಡ್ಗೆ ಪಸರಡು ಬಂದೇನ ನೆಟ್ ದಾದ ತೂಗಳು ಪಣ್ಣಾಗ ನೆಟ್ ಒಂಜಿನ ನಮ್ಮ ದೈವದ ಇತ್ತದ ಮಾಡರ್ನ್ ಜನಕುಲಿಗೆ ಸಂಕ್ರಾಂತಿ ಒಟ್ಟಾಪಿ ನಮ್ಮ ದೈವದ ದಾಲ ಗೊತ್ತಿಚ್ಚಿ ಅಕಲೆ ಒಂಜಿ ವೆಸ್ಟರ್ನ್ ಇತ್ತ ಹೊಸತು ವೆಸ್ಟರ್ನ್ ಯಾಕಲೆ ನಮ್ಮ ದೇಶದ ಈತೊಂಜಿ ಪವಿತ್ರ ಒಂದೊಂದು ಎರೆಗಳ ಗೊತ್ತಿಚ್ಚಿ ಕಾಶ್ಮೀರ ಬತ್ತಿನ ಜಮ್ಮು ಕಾಶ್ಮೀರ ಮುಟ್ಟ ನಮ್ಮ ದೇಶದ ಹೆಂಚಿನ ಶಕ್ತಿ ಉಂಡು ಅನ್ಪಿನೇನು ನಮ್ಮ ತುಳುನಾಡದ ಡೈರೆಕ್ಟರ್ ಆಯ್ನ ರಿಷಬ್ ಶೆಟ್ಟಿ ಬಗ್ಗೆ ಅಂಚನೆ ವಿಜಯ್ ಕುಮಾರ್ ಕೊಡಿಯಲ್ ಬೈಸರ್ಲು ಅಂಚನೆ ಮಾತೆಲ್ಲ ಐಟ್ ಆ ಪ್ರತಿಯೊಂದು ಕಲವೆದರ್ಲ ಭಾರಿ ಮಸ್ತ್ ಮೇಹನತ್ ವೈದ ಅವೇನು ತೂವೊಡೆ ನಮ್ಮ ಕರ್ತವ್ಯ ಆದುಂಡು ನಮ್ಮ ಪುಟ್ಟಿನ ಜೋಕಲೆ ಸಂಸ್ಕಾರ ಕೊರಡು ಬಂದಾಂಡ ಇಂಚಿನ ನಮ್ಮ ತೊಜಪೋಡೆ ಬಕ್ಕ ನಮ್ಮ ಸಂಕ್ರಾಂತಿಗೆ ದ್ಯಾಗ್ ಒಟ್ಟಪ್ಪ ಕುಟುಂಬದ ದ್ಯಾಗ್ ಸೇರೋಡು ಅನ್ಪಿನೇನು ನಮ್ಮ ಇತ್ತದ ಜೋಕಲೆಗೆ ನಮ್ಮ ಕಲ್ಪ ಕೊರ್ಜಿ ಬಂದಾಂಡ ಭಾರಿ ಅಂಜಿ ಕಷ್ಟ ಅಂಚ ಇಂಚಿನ ಪಿಕ್ಚರ್ ಬತ್ತಿನಿಟ್ಟು ಸಂಸ್ಕಾರ ಒರಿಯುಂಡು ನಮ್ಮದೊಂದು ತುಳುನಾಡಿದ್ದು ದೈವದ್ದು ಎಲ್ಲ ಮಹಿಮೆ ಗೊತ್ತಾಗ್ತದೆ. ಹಾಗೆ ಖುಷಿ ಆಯಿತು. ಇಷ್ಟ ಮೊನ್ನ ಹಿಂಗೆ ಎಲ್ಲಿ ಉಪ್ಪನ ತೂತಿನ ಕಾಲೇಜ್ ಲೆಕ್ಕಾಂಡು ಅಕ್ಕ ರಿಷಬ್ ಬಂದರೆ ನಾವು ಒಂದು ಎಡ್ಡೆ ಆಯ್ತು ಆ್ಯಕ್ಟಿಂಗ್ ಬರೋ ಎಡ್ಡೆ ಆಯ್ತು ತುಳು ವರ್ಷ ಎಡ್ಡೆ ಆಯ್ತು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ. ಋಷಭನ ಬಕ್ಕ ನಲಿಪುಣ ಖಂಡಿತ ಸೂಪರ್ ಐತೆ ಮಸ್ತ್ ಲೈಕ್ ಹೇಗಿತ್ತು ಸರ್? ಭಾರಿ ಶೋಕ ಇತ್ತು ಬೆಳಿಗ್ಗೆ ನಂಗೆ ಭಾರಿ ಶೋಕ ಆಯ್ತು ಲಾಸ್ಟ್ ಸೀನ್ ದಂಜಿ ಭಾರಿ ಸೂಪರ್ ಆಯ್ತು ತೂವಲ್ಲ ಆ ಖುಷಿಯ ಮಾತೆಲ್ಲ ತಗೊಂಡು ಭಾಳ ಶೋಕಿತ್ತು ಎರಡನೇ ಸರ್ತಿ ಬರ್ತಿ ಉಪ್ಪಿನ ಶೋಕಿತ್ತು ಸೂಪರ್ ಇತ್ತು ನಾನು ಸಲ ಸೂಪರ್ ಐಟ್ ಬಂದಿರಲಿಲ್ಲ ಗುಳಿಗದೆಲ್ಲ ಒಂಜಿ ಲಾಸ್ಟ್ ಮೂಮೆಂಟ್ ಆಯ್ಕಂಡು ತುಳುನಾಡದ ಜಾಗನ ಪುರ ಎಂಚ ಮಲ್ಪೇರು ಪಂಪಿನ ಒಂಜಿ ಒಂದು ಆಂಡ ಸೊ ನೈಸ್ ಸೂಪರ್ ಎಡ್ಡೆ ತುಳುನಾಡ ಸಂಸ್ಕೃತಿ ಇತ್ತ ಜನಕುಲಿಗೆ ಎಡ್ಡೆ ಖುಷಿ ಆಗಿತ್ತು ಖುಷಿ ಡೈರೆಕ್ಷನ್ ಅವು ಮತ್ತು ಆ್ಯಕ್ಟರ್ ಭಾರಿ ಖುಷಿ ಅನ್ಸತ್ತೆ ತೋಲಿ ಸರ್ ಖುಷಿ ಆಯ್ತು ಶೋಕ ಭಾರಿ ಶೋಕ ಆತ ನೀವು ಕುಡಲ ಬತ್ತು ತೂಕಂದೆ ಅದನ್ನು ಕೋಲದ ಮಾತ ದೈವದ ಮಾತ ಎಡ್ಡೆಂದಿತ್ತು ಅಷ್ಟು ಎಡ್ಡೆ ಸೂಪರ್ ದೈವದ ಇನ್ನೊಮ್ಮೆ ಬಂದು ನೋಡುವ ಎಂದು ಮನಸ್ಸಾಯಿತು. ಸೂಪರ್ ಮೂವಿ ಹಿಂದೂ ಸಂಸ್ಕೃತಿ ಎಲ್ಲ ತೋರಿಸಿದ್ದಾರೆ ಸೂಪರ್ ಸೂಪರ್ ಕಾಂತಾರ ಹೇಗೆ ಸೂಪರ್ ಸ್ಟೋರಿ ಕಾಂತಾರ ನ್ಯಾಷನಲ್ ಅವಾರ್ಡ್ ಹಾಕೊಂಡು ಖಂಡಿತ ನ್ಯಾಷನಲ್ ಅವಾರ್ಡ್ ಹಾಕೊಂಡು ಸ್ಪೆಷಲ್ ಪಂಡ ಎಂಕಲ್ನ ತುಳುನಾಡದ ಬಗ್ಗೆ ಒಂಜಿ ಎಂಕಲ್ನ ತುಳುನಾಡದ ಮಹತ್ವ ಅಂತ ಜೊಪಾಯಾರೆ ಅಂಚ ಖಂಡಿತವಾದ ನ್ಯಾಷನಲ್ ಅವಾರ್ಡ್ ಹಾಕೊಂಡು ಸರ್ ಬಾರ್ ಶೋಕ್ ಆತನ ಸೂಪರ್ ನನವರ ತೂಡು ಅಂಚಿನ ಮೂವಿ ಬರ್ಲಾಕ ಖುಷಿ ಅಡ್ಡೆ ಸೂಪರ್ ಚೆನ್ನಾಗಿದೆ ನೋಡ್ಬೋದು. ಏನು ಸ್ಪೆಷಲ್ ಇಷ್ಟ ಆಯಿತು ದೈವ ಕೊಲ್ಲು ಸಾಲಿಡ್ ಹೇಗೆ ಉಂಟು ಸರ್? ಸೂಪರ್ ಏನು ಇಷ್ಟ ಆಯಿತು ನಿಮಗೆ? ಊರು ಇದು ನಮ್ಮದು ಒಳ್ಳೆಯದು ಇನ್ನೊಂದ್ಸಲ ನೋಡ್ಬೋದು. ಪರವಾಗಿಲ್ಲ. ರಿಷಬ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವರು ನೋಡುವಾಗ ಇನ್ನೂ ನೋಡಬೇಕು ಅಂತ ಆಗ್ತದೆ. ಮತ್ತು ಒಂದು ದೈವದ ಇದು ಒಂದು ಕಲೆ, ಇದು ಎಲ್ಲರಿಗೂ ಗೊತ್ತಾಗಬೇಕು, ಇಡೀ ಇದಕ್ಕೆ ಗೊತ್ತಾಗಬೇಕು, ನಮ್ಮ ಸಂಪ್ರದಾಯ ಏನು ಹೇಗೆ ಎಂದು ಗೊತ್ತಾಗಬೇಕು. ಅಂದರೆ ಇನ್ನು ಜನರೇಷನಲ್ಲೆಲ್ಲ ಇದು ಇರುವುದಿಲ್ಲ. ಇನ್ನು ಮೇಲ್ಪಟ್ಟು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗಬೇಕು. ಈಗಿನ ಕಾಲದ ಮಕ್ಕಳಿಗೆ ನಂಬಿಕೆ ಇಲ್ಲ.
ಈ ನಂಬಿಕೆ ಇಲ್ಲದ್ದು ತುಂಬ ಕಷ್ಟ. ಇದನ್ನು ನೋಡಿಯಾದರೂ ಮಕ್ಕಳು ತಿದ್ದಿಕೊಂಡು ಹೋಗಬೇಕು. ಮುಂದಿನ ಜನರೇಷನಿಗೆ ಬೇಕಾಗುತ್ತೆ. ಹೌದು, ಯಾಕಂದರೆ ಈಗಿನ ಕಾಲ ನಮ್ಮ ಮಕ್ಕಳಿಗೆ ನಾವು ಹೇಳೋದು ಅಯ್ಯೋ ಅದೇನು ಬಂಜಿರಲಿ ಅದು ಹಾಗೆ ಹೀಗೆ ಅಂತ ಒಂಥರ ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಅಂದರೆ ನಮಗೆ ಗೊತ್ತುಂಟು ದೇವರ ಕಾರ್ಣಿಕ ಏನು ಅಂತ ನಮಗೆ ಗೊತ್ತುಂಟು, ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಆದರೆ ಇದನ್ನು ನೋಡಿಯಾದರೂ ತಿದ್ದಬೇಕು ಮಕ್ಕಳು, ಅಷ್ಟೇ ನಾನು ಹೇಳುವುದು. ರಿಷಬ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ನಮಗೆ ಸಹ ತುಂಬ ಖುಷಿಯಾಗಿದೆ. ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ಇಂಥದ್ದೆಲ್ಲ ಮಾಡಬೇಕು ನಮ್ಮ ತುಳುನಾಡಿದ್ದೆಲ್ಲ. ಉಂಟು ನಮಗೆ ಲಾಸ್ಟ್ ರಿಷಬ್ ಶೆಟ್ಟಿ ಅವ್ರದ್ದು, ನಮಗೆ ಅವರಿಗೆ ಏನಾದರೂ ಆಗ್ತದೆ ಹೇಳಿ ಭಯ ಆಯಿತು. ಮತ್ತೆ ತುಂಬ ಧೈರ್ಯ ಬಂತು. ಚೆನ್ನಾಗಿದೆ, ಒಳ್ಳೆ ಮಾಡಿದ್ದಾರೆ. ನೋಡ್ಬೋದು, ಇನ್ನೊಮ್ಮೆ ಬರ್ತೇವೆ. ಇವರೊಟ್ಟಿಗೆ ಬರ್ತೇವೆ ಇನ್ನೊಮ್ಮೆ. ಒಳ್ಳೆಯದುಂಟು, ಒಳ್ಳೆ ಚೆನ್ನಾಗಿ ತೆಗೆದಿದ್ದಾರೆ. ಇನ್ನು ನಮ್ಮ ತುಳುನಾಡಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬರಬೇಕು. ಬರಬೇಕು. ಹೌದು, ಚೆನ್ನಾಗಿದೆ. ಅಂದರೆ ಅವ್ರದ್ದು ವರ್ತನೆ ಉಂಟಲ್ಲ, ಆ ಮುಖದ ಗಾಂಭೀರ್ಯ ನಮಗೆ ತುಂಬ ಬ್ಲಡ್ ಎಲ್ಲ ಬಂದು ನಿಜವಾಗಿ ಅವರಿಗೆ ಏನೋ ಆಯಿತು ಅಂತ ಎಣಿಸಿದ್ದು, ಆ ಕಾರ್ಣಿಕ ಬಂದು ಎಬ್ಬಿಸಿತ್ತಲ್ಲ, ಅದು ತುಂಬ ಗ್ರೇಟ್. ಹೌದು, ಅದು ಗ್ರೇಟ್. ಆಯಿತು, ವಸೂಲಾಯಿತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಲಾಸ್ಟ್ ಮೂಮೆಂಟ್ ತುಂಬ ಚೆನ್ನಾಗಿದೆ. ಆ ಒಂದು ಕಕ್ಕರದ್ದು ಶಬ್ದ ಮತ್ತೆ ಅದೆಲ್ಲ ನೋಡಲಿಕ್ಕೆ ಬೇಕಾಗಿರುವಂಥದ್ದು. ಹೌದು, ರೋಮಾಂಚನ ಆಗಿದೆ. ನನಗೆ ಕೋಲ ಅಂದರೆ ತುಂಬ ಇಷ್ಟ. ನಮಗೆಲ್ಲ ಇದರಲ್ಲಿ ಸಹ ಕೋಲ ಉಂಟು, ಕೊಳುವೆಯಲ್ಲಿ ಹೇಳಿ ಹಳೆ ಅಂಗಡಿ, ರಕ್ತೇಶ್ವರಿ ಎಲ್ಲ ಹೀಗೆ ನೋಡಿ ಅಭ್ಯಾಸ ಇದೆ. ಅದು ನಮಗೆ ನಂಬಿಕೆ ಉಂಟು ದೇವರ ಮೇಲೆ.